ಧರ್ಮಸ್ಥಳದ ಸ್ನಾನಘಟ್ಟ ಬಳಿ ಅನಾಮಿಕ ವ್ಯಕ್ತಿ ಗುರುತಿಸಿದ್ದ 13ನೇ ಸ್ಥಳದಲ್ಲಿ ಜಿಪಿಆರ್ ಬಳಸಿ ಶೋಧ ಕಾರ್ಯ ನಡೆಸಿದರೂ ಕೂಡ ಯಾವುದೇ ಅಸ್ಥಿಪಂಜರ ಗೋಚರವಾಗಿಲ್ಲ. ಅಸ್ಥಿಪಂಜರ ಹೋಗಲಿ, ಒಂದು ಪೀಸ್ ಮೂಳೆ ಕೂಡ ಸಿಕ್ಕಿಲ್ಲ. ಅನಾಮಿಕ ಗುರುತಿಸಿದ್ದ ಬಹುತೇಕ ಸ್ಥಳದಲ್ಲಿ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲವಾಗಿದ್ದರೂ ಇದೀಗ ದೂರುದಾರನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಲು ಎಸ್ಐಟಿ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ಕೆಲವು ಸ್ಥಳಗಳಲ್ಲಿ ಹಿಟಾಚಿ ಬಳಸಿ ಅಗೆದಾದರೂ ಯಾವುದೇ ಕುರು ಸಿಕ್ಕಿಲ್ಲ. 10 ಅಡಿ 15 ಅಡಿ ಕೆಳಗಡೆ ಗುಂಡಿಯನ್ನ ತೋಡಿದರೂ ಒಂದು ಪೀಸು ಅಸ್ಥಿಪಂಜರ ಎಲುಬು ಆಗಲಿ ಸಿಕ್ಕಿಲ್ಲ. ಜುಲೈ 28ರಿಂದ ಈವರೆಗೆ ಒಂದು ಪೀಸು ಮೂಳೆ ಸಿಗದೆ ಇರುವುದು ಈಗ ಅನಾಮಿಕನ ಮೇಲೆಯೇ ಹಾಗೂ ಈ ಮುಸುಕುದಾರಿ ಭೀಮನ ಮೇಲೆಯೇ ಸಂಶಯ ಪ್ರಾರಂಭವಾಗಿದೆ. ಯಾಕಂದ್ರೆ ಇವನ ಹಿಂದೆ ಏನೋ ಒಂದು ಷಡ್ಯಂತ್ರ ನಡೆಸಲಾಗಿದೆ. ಇವನ ಹಿಂದೆ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ, ದೇಶದ್ರೋಹಿಗಳು ತುಂಬಿಕೊಂಡಿರಬಹುದು ಎನ್ನುವ ಮಾಹಿತಿ ಕರ್ನಾಟಕದ ಜನತೆಗೆ ಗೊತ್ತಾಗಿ ಹೋಗಿದೆ. ಇದು ಕೇವಲ ಒಂದು ನಾಟಕವಾಗಿತ್ತು, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕೆನ್ನುವ ಒಂದು ಷಡ್ಯಂತ್ರವಾಗಿತ್ತು ಅಂತ ಕರ್ನಾಟಕದ ಜನತೆ ಈಗ ಅರಿತುಕೊಂಡಿದ್ದಾರೆ. ಏತನ್ಮಧ್ಯೆ ಅನಾಮಿಕ ಗುರುತಿಸಿದ್ದ ಸ್ಥಳದಲ್ಲಿ ಅಸ್ಥಿಪಂಜರ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಆತನನ್ನ ಎಸ್ಐಟಿ ಮಂಪರು ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ತನಿಖೆಯ ಮುಂದುವರೆದ ಭಾಗವಾಗಿ ಇದು ಅಗತ್ಯ ಎನ್ನಲಾಗುತ್ತಿದೆ. ಯಾಕಂದ್ರೆ ಇದೇ ರೀತಿ ಜನರು ನಾಳೆ ಇನ್ನೂ 10-100 ಜನರು ಬರಬಹುದು. ಅಲ್ಲಿ ಗುಂಡಿ ತೋಡಿ, ಇಲ್ಲಿ ಗುಂಡಿ ತೋಡಿ, ಇಡೀ ಕರ್ನಾಟಕವನ್ನ ಗುಂಡಿ ಮಾಡುವ ಸಾಧ್ಯತೆ ಇದೆ. ಇಂಥವರಿಗೆ ಬುದ್ಧಿ ಕಲಿಸಬೇಕಂತ ಈಗ ಕೋರ್ಟೇ ಇವರಿಗೆ ಅನುಮತಿ ಕೊಡಬಹುದು. ಇಂಥವರ ಮೇಲೆ ಮಂಪರು ಪರೀಕ್ಷೆ, ಬ್ರೈನ್ ಮ್ಯಾಪಿಂಗ್ ಮಾಡಬೇಕೆನ್ನುವ ಆರ್ಡರ್ ಕೂಡ ಕೊಡಬಹುದು ಎನ್ನುವ ಮಾಹಿತಿ ಈಗ ಲಭ್ಯವಾಗಿದೆ. ಹಾಗಾದ್ರೆ ಇವನ ಹಿಂದೆ ನಿಜಕ್ಕೂ ಯಾರಿದ್ದಾರೆ ಅನ್ನುವ ಶೋಧ ಈಗ ಮುಂದೆ ಎಸ್ಐಟಿ ಕೈಯಲ್ಲಿದೆ. ಅಂತವರೇನಾದ್ರೂ ಎಸ್ಐಟಿ ಕೈಗೆ ಸಿಕ್ಕರೆ ಅವರ ಮಂಪರು ಪರೀಕ್ಷೆ ಕೂಡ ಮಾಡಲಾಗುವುದು ಅಂತ ಸುದ್ದಿಗಳು ಈಗ ಹೊರಬರುತ್ತಿವೆ. ಅಷ್ಟಕ್ಕೂ ಈ ಮಂಪರು ಪರೀಕ್ಷೆ ಅಂದರೇನು, ಬ್ರೈನ್ ಮ್ಯಾಪಿಂಗ್ ಅಂದರೇನು, ನಾರ್ಕೋ ಟೆಸ್ಟಿಂಗ್ ಅಂದರೇನು, ಈ ಎಲ್ಲ ಮಾಹಿತಿ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಯಾವುದೋ ಒಂದು ಕೇಸಲ್ಲಿ, ಅದು ಕೊಲೆ ಕೇಸೇ ಆಗಿರ್ಬೋದು, ದರೋಡೆ ಕೇಸೇ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅಪರಾಧವೇ ಆಗಿರಬಹುದು, ಯಾವಾಗ ಆರೋಪಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ಬಾಯಿ ಬಿಡೋದಿಲ್ಲವೋ, ಸತ್ಯವನ್ನ ಒಪ್ಪಿಕೊಳ್ಳೋದಿಲ್ಲವೋ, ಆಗ ಪೊಲೀಸರು ಇನ್ನೊಂದು ಪರೀಕ್ಷೆ ಮಾಡಲು ಮುಂದಾಗುತ್ತಾರೆ. ಅದುವೇ ಮಂಪರು ಪರೀಕ್ಷೆ ಅಥವಾ ನಾರ್ಕೋ ಅನಾಲಿಸಿಸ್ ಟೆಸ್ಟ್. ಈ ಮಂಪರು ಪರೀಕ್ಷೆ ಮೂಲ ಉದ್ದೇಶ ಅಪರಾಧಿಗಳಿಂದ ಸತ್ಯವನ್ನ ಹೊರಗೆ ತೆಗೆಯಲು ಮತ್ತು ಸಾಕ್ಷಿ ಸಂಗ್ರಹಣೆಗಾಗಿ ಈ ಪರೀಕ್ಷೆ ನಡೆಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯಗೊಂಡಿರುವ ಪರೀಕ್ಷೆಗಳೆಂದರೆ ಪಾಲಿಗ್ರಾಫ್ ಅಥವಾ ಸುಳ್ಳು ಪತ್ತೆ ಹಚ್ಚುವ ಪರೀಕ್ಷೆ ಮತ್ತು ಮಂಪರು ಪರೀಕ್ಷೆ ಆಗಿದೆ. ಕೆಲವು ಪ್ರಕರಣಗಳಲ್ಲಿ ಆರೋಪಿಗಳು ಪತ್ತೆಯಾದರೂ ಅವರಿಂದ ಪ್ರಕರಣ ಕುರಿತು ಬಾಯಿ ಬಿಡಿಸಲು ಪೊಲೀಸರಿಗೆ ಸವಾಲಾಗಿರುತ್ತದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಿ ಹೊಡೆದು ಬಡಿದರೂ ಸತ್ಯ ತಿಳಿಯಲಾಗದೆ ತನಿಖಾಧಿಕಾರಿಗಳು ತೊಂದರೆಯನ್ನ ಅನುಭವಿಸುತ್ತಾರೆ. ಇಂತಹ ಕಠಿಣ ಪ್ರಕರಣದಲ್ಲಿ ಅನುಮಾನಿತರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವ ಮೂಲಕ ಪೊಲೀಸ್ ಇಲಾಖೆ ತನ್ನ ತನಿಖೆಯ ಹಾದಿಯನ್ನ ಸುಲಭಗೊಳಿಸುತ್ತದೆ. ಆರೋಪಿಗಳು ಅಥವಾ ಅನುಮಾನಿತರನ್ನು ವಿಧಿವಿಜ್ಞಾನ ತಜ್ಞರು ಆರಂಭದಲ್ಲಿ ಸುಳ್ಳು ಪತ್ತೆ ಮಾಡುವ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಇದರಲ್ಲಿ ಹೆಚ್ಚಿನ ಅನುಮಾನ ಬಂದರೆ 2ನೇ ಹಂತದಲ್ಲಿ ಬ್ರೈನ್ ರೀಡಿಂಗ್ ಪರೀಕ್ಷೆ ಒಳಪಡಿಸಲಾಗುತ್ತದೆ. ನಂತರವೂ ಅನುಮಾನ ಹೆಚ್ಚಾದರೆ ಅರೆ ಮಂಪರು ಪರೀಕ್ಷೆಗೆ ಒಳಪಡಿಸುವ ಮೂಲಕ ಕೊಲೆ ಪ್ರಕರಣಗಳನ್ನ ಭೇದಿಸಲು ಪೊಲೀಸರು ಮುಂದಾಗುತ್ತಾರೆ. ಮಂಪರು ಪರೀಕ್ಷೆ ಅಥವಾ ಲೈ ಡಿಟೆಕ್ಟರ್ ಪರೀಕ್ಷೆ ಎಂಬುದು ಒಂದು ವೈಜ್ಞಾನಿಕ ಪರಿಶೀಲನಾ ವಿಧಾನ. ಇದು ವ್ಯಕ್ತಿಯು ಸುಳ್ಳು ಹೇಳುತ್ತಿದ್ದಾನೋ ಸತ್ಯ ಹೇಳುತ್ತಿದ್ದಾನೋ ಎಂಬುದನ್ನ ಅಳೆಯಲು ಬಳಸಲಾಗುತ್ತದೆ. ಈ ಪರೀಕ್ಷೆಗೆ ಪಾಲಿಗ್ರಾಫ್ ಪರೀಕ್ಷೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಮಂಪರು ಪರೀಕ್ಷೆ ಎನ್ನುವ ಹೆಸರನ್ನ ಸಾಧಾರಣವಾಗಿ ನೀವು ಕೇಳಿರುತ್ತೀರಾ. ಯಾರಾದರೂ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಅವರು ಸತ್ಯವನ್ನ ಹೇಳುತ್ತಿದ್ದಾರೋ ಅಥವಾ ಸುಳ್ಳನ್ನ ಹೇಳುತ್ತಿದ್ದಾರೋ ಎಂದು ಖಚಿತಪಡಿಸಿಕೊಳ್ಳಲು ಈ ಮಂಪರು ಪರೀಕ್ಷೆಯನ್ನ ಕಾನೂನಿನ ಚೌಕಟ್ಟಿನಲ್ಲೇ ನಡೆಸಲಾಗುತ್ತದೆ. ಮಂಪರು ಪರೀಕ್ಷೆ ಎಂಬುದು ವೈಜ್ಞಾನಿಕವಾಗಿ ನಡೆಸುವಂತಹ ತನಿಖೆಯ ಒಂದು ಅಂಗವಾಗಿದೆ ಅಷ್ಟೇ. ಯಾವುದೇ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಕಾಲ್ಪನಿಕವಾಗಿ ಸುಳ್ಳನ್ನು ಹೇಳುವುದು ರೂಢಿಯಾಗಿರುತ್ತದೆ. ಆದರೆ ವ್ಯಕ್ತಿಯೊಬ್ಬನನ್ನು ಮಂಪರು ಪರೀಕ್ಷೆಗೆ ಅಂದರೆ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿದಾಗ ಆತನಿಗೆ ಸುಳ್ಳು ಹೇಳಲು ಸಾಧ್ಯವಾಗುವುದಿಲ್ಲ. ಮಂಪರು ವಿಶ್ಲೇಷಣೆ ಪರೀಕ್ಷೆ ಒಳಗಾಗುವ ಸಂದರ್ಭದಲ್ಲಿ ಸಂಬಂಧಪಟ್ಟ ವ್ಯಕ್ತಿಯು ತಾನು ಕಾಲ್ಪನಿಕವಾಗಿ ಮಾತನಾಡುವ ಸ್ಥಿತಿಯಲ್ಲೇ ಇರುವುದಿಲ್ಲ. ಆತ ಪ್ರಜ್ಞಾ ವ್ಯವಸ್ಥೆಯಲ್ಲಿರುವುದರಿಂದ
ಆತನಿಗೆ ಕೇಳುವ ಸರಳ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಲು ಸಾಧ್ಯವಾಗುತ್ತದೆ. ಕಾರಣ, ಈ ಸಂದರ್ಭದಲ್ಲಿ ಮಂಪರು ಪರೀಕ್ಷೆಗೆ ಒಳಪಡಿಸುವ ವ್ಯಕ್ತಿಗೆ ತಜ್ಞರು ಸೋಡಿಯಂ ಪೆಂಟಥಾಲ್ ಅಥವಾ ಸೋಡಿಯಂ ಅಮಿಟಾಲ್ ಅನ್ನ ಉಪಯೋಗಿಸಿ ಚುಚ್ಚುಮದ್ದನ್ನ ನೀಡುತ್ತಾರೆ. ಈ ರೀತಿ ನೀಡುವ ಮದ್ದಿನ ಪ್ರಮಾಣವು ವ್ಯಕ್ತಿಯ ವಯಸ್ಸು, ಆರೋಗ್ಯ ಮತ್ತು ದೈಹಿಕ ಸ್ಥಿತಿಯನ್ನ ಅವಲಂಬಿಸಿರುತ್ತದೆ. ಇಲ್ಲವಾದಲ್ಲಿ ವ್ಯಕ್ತಿಯು ಒಂದು ವೇಳೆ ಇಂತಹ ಚುಚ್ಚುಮದ್ದನ್ನ ಬಳಸಿದಾಗ ಕೋಮಾ ಸ್ಥಿತಿಗೆ ಜಾರುವ ಸಾಧ್ಯತೆಗಳು ಇರುತ್ತದೆ ಅಥವಾ ಇದು ಹೆಚ್ಚಾದಾಗ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಮರಣ ಹೊಂದುವ ಸಾಧ್ಯತೆ ಕೂಡ ಇರುತ್ತದೆ. ಈ ಕಾರಣದಿಂದಾಗಲೇ ಯಾವುದೇ ವ್ಯಕ್ತಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವ ಪೂರ್ವದಲ್ಲಿ ನ್ಯಾಯಾಲಯದ ಅನುಮತಿ ತೆಗೆದುಕೊಳ್ಳಬೇಕಾಗುತ್ತದೆ. ಜೊತೆಗೆ ಮಂಪರು ಪರೀಕ್ಷೆಗೆ ಒಳಪಡುವ ವ್ಯಕ್ತಿಯ ಅನುಮತಿ ಕೂಡ ಅಗತ್ಯವಾಗಿರುತ್ತದೆ. ಇಲ್ಲವಾದಲ್ಲಿ ಅಂತಹ ಮಂಪರು ಪರೀಕ್ಷೆಗೆ ಪೊಲೀಸರಿಗೆ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಮಾತ್ರ ಸಹಕಾರಿಯಾಗಬಹುದು. ವಿನಃ ಅನುಮತಿ ರಹಿತವಾಗಿ ಮಂಪರು ಪರೀಕ್ಷೆಯ ಮೂಲಕ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಂದುವ ಸಾಕ್ಷ್ಯಕ್ಕೆ ಕಾನೂನುಬದ್ಧವಾದ ಮತ್ತು ಪರಿಪೂರ್ಣವಾದ ಮಾನ್ಯತೆ ಸಿಗುವುದಿಲ್ಲ. ಮಾನವನ ಮೆದುಳು ಯಾವುದೇ ವ್ಯಕ್ತಿಯನ್ನ ಅಥವಾ ಒಂದು ಶಬ್ದವನ್ನು ಗುರುತಿಸಿದಾಗ ಅದು ಒಂದು P300 ಎಂದು ಕರೆಯಲ್ಪಡುವ ನಿರ್ದಿಷ್ಟ ರೀತಿಯ ವಿದ್ಯುತ್ ತರಂಗವೆಂದು ವೈಜ್ಞಾನಿಕವಾಗಿ ಪರಿಗಣಿಸಲಾಗುತ್ತದೆ. P300 ಪರೀಕ್ಷೆಗೆ ಒಳಪಡಿಸುವ ಸಂದರ್ಭದಲ್ಲಿ ಸಂಬಂಧಪಟ್ಟ ವ್ಯಕ್ತಿಯ ತಲೆಗೆ ಸೆನ್ಸಾರ್ಗಳನ್ನ ಅಳವಡಿಸಲಾಗುತ್ತದೆ ಮತ್ತು ಆತನನ್ನ ಒಂದು ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್ ಮಾನಿಟರ್ ಎದುರಿನಲ್ಲಿ ಕೂಡಿಸಲಾಗುತ್ತದೆ. ಆ ನಂತರ ಆತನಿಗೆ ಕೆಲವು ಚಿತ್ರಗಳನ್ನ ತೋರಿಸಲಾಗುತ್ತದೆ ಅಥವಾ ಶಬ್ದಗಳನ್ನ ಕೇಳಿಸಲಾಗುತ್ತದೆ. ಆದರೆ ಆತನಿಗೆ ಯಾವುದೇ ಪ್ರಶ್ನೆಯನ್ನ ಆ ಸಂದರ್ಭದಲ್ಲಿ ಕೇಳಲಾಗುವುದಿಲ್ಲ. ಇದು ತನಿಖಾಧಿಕಾರಿಯು ಸಂಬಂಧಪಟ್ಟ ವ್ಯಕ್ತಿ ಸತ್ಯವನ್ನ ಹೇಳುತ್ತಿದ್ದಾನೋ ಅಥವಾ ಕಾಲ್ಪನಿಕವಾಗಿ ಮಾತನಾಡುತ್ತಿದ್ದಾನೋ ಎಂಬ ಬಗ್ಗೆ ತೀರ್ಮಾನಿಸಲು ಇದು ಸಹಕಾರಿಯಾಗುತ್ತದೆ. ಅನಂತರ ತನಿಖಾಧಿಕಾರಿಯು ಮಂಪರು ಪರೀಕ್ಷೆಗೆ ಒಳಪಡಿಸಿದ ವ್ಯಕ್ತಿಗೆ ವೈಜ್ಞಾನಿಕವಾಗಿ ಪ್ರಶ್ನಿಸಿ ಪ್ರಕರಣದ ಸತ್ಯಾಂಶದ ಬಗ್ಗೆ ಸತ್ಯವನ್ನ ಪಡೆಯಲು ಪ್ರಯತ್ನಿಸುತ್ತಾರೆ. ಈ ಒಂದು ಮಂಪರು ಪರೀಕ್ಷೆ ವರದಿ ತನ್ನದೇ ಆದಂತಹ ಮಾನ್ಯತೆಯನ್ನ ಹೊಂದಿದೆ. ಆದರೆ ಇದು ಸಮಗ್ರವಾಗಿ ನ್ಯಾಯಾಲಯದಲ್ಲಿ ಅನುಮತಿಸಲು ಸಾಧ್ಯವಾಗುವುದಿಲ್ಲ. ನ್ಯಾಯಾಲಯವು ಮಂಪರು ವಿಶ್ಲೇಷಣೆ ವರದಿಯನ್ನು ಪಡೆದ ಸಂದರ್ಭವನ್ನ ಅವಲೋಕಿಸಿ ಅಂತಹ ವರದಿಯನ್ನು ಪರಿಗಣಿಸಬೇಕೇ ಅಥವಾ ಪರಿಗಣಿಸಬಾರದೆ ಎಂಬುದಾಗಿ ತೀರ್ಮಾನಿಸುತ್ತದೆ. ಇನ್ನು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡುವುದಾದರೆ, ನಮ್ಮ ಶರೀರ ಮತ್ತು ಮೆದುಳು ಸಾಮಾನ್ಯವಾಗಿ ಒತ್ತಡಕ್ಕೆ ಒಳಗಾದಾಗ ಅಥವಾ ಏನಾದರೂ ತೀವ್ರ ಮಾನಸಿಕ ಸ್ಥಿತಿಯಲ್ಲಿರುವಾಗ ಚರ್ಮದ ತೇವಾಂಶ ಹೆಚ್ಚಾಗುತ್ತದೆ ಮತ್ತು ದೇಹ ಹೆಚ್ಚು ಬೆವರಲು ಪ್ರಾರಂಭಿಸುತ್ತದೆ. ಚರ್ಮದ ತೇವಾಂಶ ಹೆಚ್ಚಾದಾಗ ಇದು ವಿದ್ಯುತ್ ಪ್ರವಾಹವನ್ನ ಹೆಚ್ಚು ಸಾಗಿಸುತ್ತದೆ. ಈ ವಿದ್ಯುತ್ ಪ್ರಕ್ರಿಯೆಯನ್ನ ಪಾಲಿಗ್ರಾಫ್ ಯಂತ್ರದಿಂದ ಅಳೆಯಲಾಗುತ್ತದೆ. ಒತ್ತಡದ ಸಮಯದಲ್ಲಿ ವ್ಯಕ್ತಿಯ ಚರ್ಮದ ಪ್ರತಿಕ್ರಿಯೆ ಸಾಮಾನ್ಯವಾಗಿ ಹೆಚ್ಚಾದರೆ ಆ ವ್ಯಕ್ತಿಯು ಸುಳ್ಳು ಹೇಳುತ್ತಿರುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದರ್ಥ. ಹೀಗೆ ಈ ಸಮಯದಲ್ಲಿ ಅವನ ದೇಹದ ಮತ್ತು ಹೃದಯದ ಚಟುವಟಿಕೆಯ ಆಧಾರದ ಮೇಲೆ ಅಲ್ಲಿ ಬರುವ ದತ್ತಾಂಶಗಳನ್ನ ದಾಖಲಿಸಿ ನಂತರ ಫಲಿತಾಂಶವನ್ನ ಸಂಬಂಧಿಸಿದ ಇಲಾಖೆಗೆ ತಜ್ಞರು ನೀಡುತ್ತಾರೆ. ಈ ಸಂದರ್ಭದಲ್ಲಿ ದೇಹದಲ್ಲಿ ಕೆಲ ಪ್ರಮಾಣದ ವಿದ್ಯುತ್ ಅಯಾನುಗಳು ಬಿಡುಗಡೆಗೊಳ್ಳುತ್ತವೆ. ಈ ವಿದ್ಯುತ್ ಅಯಾನುಗಳು ಪ್ರತಿಕ್ರಿಯೆ ಮೂಲಕ ವ್ಯಕ್ತಿಯು ಸುಳ್ಳು ಹೇಳುತ್ತಿದ್ದಾನೆಯೇ ಅಥವಾ ಸತ್ಯ ಹೇಳುತ್ತಿದ್ದಾನೆ ಎಂಬುದನ್ನು ತಜ್ಞರು ಪರೀಕ್ಷಿಸುತ್ತಾರೆ. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಇಲ್ಲಿ ಯಾವುದೇ ರಾಸಾಯನಿಕವನ್ನ ಪರೀಕ್ಷೆಯಲ್ಲಿ ಉಪಯೋಗಿಸಲಾಗುವುದಿಲ್ಲ. ಹೀಗಾಗಿ ಯಾವುದೇ ಪರೀಕ್ಷೆ ಇಲ್ಲದೆ ದೇಹದ ಶಾರೀರಿಕ ಪ್ರತಿಕ್ರಿಯೆಗಳನ್ನು ಅಳೆಯುವುದು, ಇದರಲ್ಲಿ ಪಾಲಿಗ್ರಾಫ್ ಮಷಿನ್ ಮೂಲಕ ಹೃದಯದ ಬಡಿತ, ಉಸಿರಾಟ ಮತ್ತು ಇನ್ನಿತರ ದೇಹದ ಚಟುವಟಿಕೆಗಳನ್ನ ಅಳೆಯಲಾಗುತ್ತದೆ. ಇಲ್ಲಿ ದೇಹದ ಸ್ಥಿತಿ ಸಂಪೂರ್ಣ ಜಾಗೃತವಾಗಿರುತ್ತದೆ. ಪ್ರಶ್ನೆ ಕೇಳಿದಾಗ ದೇಹದ ಪ್ರತಿಕ್ರಿಯೆ ಮೂಲಕ ಸುಳ್ಳನ್ನು ಮತ್ತು ಸತ್ಯವನ್ನ ಗುರುತಿಸುತ್ತದೆ. ಆದರೆ ಇದಕ್ಕೆ ಸಂಪೂರ್ಣವಾಗಿ ನ್ಯಾಯಾಲಯದ ಒಪ್ಪಿಗೆ ನೀಡುವುದಿಲ್ಲ. ಇದರಲ್ಲಿ ಆರೋಪಿಯ ಪೂರ್ಣ ಒಪ್ಪಿಗೆ ಅವಶ್ಯಕವಾಗಿದೆ. ಇದರಲ್ಲಿ ಪಾಲಿಗ್ರಾಫ್ ತಜ್ಞರು ಮತ್ತು ತನಿಖಾ ಅಧಿಕಾರಿಗಳು ಈ ಒಂದು ಪರೀಕ್ಷೆಯಲ್ಲಿ ಭಾಗಿಯಾಗಿರುತ್ತಾರೆ. ವ್ಯಕ್ತಿಯು ಈ ಪರೀಕ್ಷೆಗೆ ಒಳಪಟ್ಟ ನಂತರ ಅವನು ಮಾತನಾಡುವ ವೇಳೆ ದೇಹದ ಹಲವಾರು ಶಾರೀರಿಕ ಪ್ರತಿಕ್ರಿಯೆಗಳು ಈ ಪರೀಕ್ಷೆ ಅಳೆಯುತ್ತದೆ. ಉದಾಹರಣೆಗೆ ಹೃದಯದ ಬಡಿತ, ರಕ್ತದ ಒತ್ತಡ, ಉಸಿರಾಟದ ಪ್ರಮಾಣ, ಚರ್ಮದ ಬೆವರುವಿಕೆ, ವಿಶೇಷವಾಗಿ ಕೈ ಬೆರಳುಗಳು ಚರ್ಮದಲ್ಲಿ ಉದ್ವೇಗ, ಭಯ ಅಥವಾ ಒತ್ತಡ ಸಮಯದಲ್ಲಿ ಸಂಭವಿಸುವ ದೇಹದ ವಿದ್ಯುತ್ ಪ್ರತಿಕ್ರಿಯೆಗಳು ಈ ಪಾಲಿಗ್ರಾಫ್ ಪರೀಕ್ಷೆ ದಾಖಲಿಸುತ್ತದೆ.
ನಡೆಯುತ್ತದೆ. ಒಂದು ಪಕ್ಷದಲ್ಲಿ ಈ ಮಂಪರು ಪರೀಕ್ಷೆಯಿಂದ ಯಾವುದೇ ಪ್ರಯೋಜನವಾಗದಿದ್ದಲ್ಲಿ ಮುಂದಿನ ಹಂತದಲ್ಲಿ ನಾರ್ಕೋ ಟೆಸ್ಟ್ ಪರೀಕ್ಷೆ ಇದೆ. ಆದರೆ ಈ ಪರೀಕ್ಷೆಯಲ್ಲಿ ಸೋಡಿಯಂ ಪೆಂಟಥಾಲ್ ಎಂಬ ರಾಸಾಯನಿಕವನ್ನ ಬಳಸುತ್ತಾರೆ. ಹೀಗೆ ವ್ಯಕ್ತಿಯ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಈ ಪರೀಕ್ಷೆ ಚಾಲ್ತಿಯಲ್ಲಿದೆ. ನಾರ್ಕೋ ಅನಾಲಿಸಿಸ್ ಎಂಬುದು ಗ್ರೀಕ್ ಪದವಾಗಿದೆ. ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ 1922ರಲ್ಲಿ ಅಮೆರಿಕದ ಟೆಕ್ಸಾಸ್ ನಲ್ಲಿ ನಡೆಸಲಾಗಿತ್ತು. ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಂತಹ ಮೊಟ್ಟ ಮೊದಲ ತಜ್ಞ ರಾಬರ್ಟ್ ಹೌಸ್ ಆಗಿದ್ದರು. ಇವರು ಅಮೆರಿಕದಲ್ಲಿ ಒಂದು ದರೋಡೆ ನಡೆದಾಗ ಕೈದಿಗಳ ಮೇಲೆ ಈ ಒಂದು ಪರೀಕ್ಷೆಯನ್ನ ಮಾಡಲಾಗಿತ್ತು. ಯಾಕಂದ್ರೆ ಈ ಇಬ್ಬರು ಕೈದಿಗಳು ಪೊಲೀಸರ ಕೊಟ್ಟಂತಹ ಚಿತ್ರ ಹಿಂಸೆಗೂ ಬಗ್ಗದೆ ಯಾವುದೇ ಒಂದು ಸತ್ಯವನ್ನಾಗ್ಲಿ ಸುಳ್ಳನ್ನಾಗ್ಲಿ ಹೇಳಲು ಮುಂದಾಗುವುದಿಲ್ಲ. ಆದ್ರೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಎಲ್ಲ ಸತ್ಯವನ್ನ ಬಯಲು ಮಾಡಿದ್ದರು. ನಾರ್ಕೋ ಅನಾಲಿಸಿಸ್ ಪರೀಕ್ಷೆಯಲ್ಲಿ ಸೋಡಿಯಂ ಪೆಂಟಥಾಲ್ ಎಂಬ ಔಷಧಿಯನ್ನ ಆರೋಪಿಯ ದೇಹಕ್ಕೆ ಚುಚ್ಚಲಾಗುತ್ತದೆ. ಇದು ಹೆಚ್ಚಾಗಿ ಮನುಷ್ಯನನ್ನ ಸಹಜ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತದೆ. ಅಂದ್ರೆ ಈ ಸಮಯದಲ್ಲಿ ಅದು ಅವನನ್ನ ಸಂಮೋಹನ ಅಥವಾ ನಿದ್ರಾಜನಕ ಸ್ಥಿತಿಗೆ ಸಾಗಿಸುತ್ತದೆ. ಇದರಲ್ಲಿ ಅವನ ಕಲ್ಪನೆಯು ತಟಸ್ಥಗೊಳಿಸುತ್ತದೆ. ಅಂದ್ರೆ ಅವನ ಮೆದುಳು ಹೆಚ್ಚಿಗೆ ಯೋಚಿಸಲು ಸಾಧ್ಯವಾಗುವುದಿಲ್ಲ. ಏನೇ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಆ ಮೆದುಳು ಯಾವುದೇ ಯೋಚನೆ ಮಾಡದೆ ಹಿಂದೆ ಮುಂದೆ ನೋಡದೆ ಸತ್ಯವನ್ನ ಹೇಳಲು ಬಯಸುತ್ತದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಕಲ್ಪನೆ ಮಾಡಲು ಆ ವ್ಯಕ್ತಿಗೆ ಅವಕಾಶ ನೀಡುವುದಿಲ್ಲ. ಇದಕ್ಕೆ ಸಿಂಪಲ್ ಆಗಿ ಹೇಳಬೇಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸರಾಯಿಯನ್ನ ಕುಡಿದಾಗ ಅಥವಾ ಅಮಲು ಏರಿದಾಗ ಹೆಚ್ಚು ಅಮಲಾದಾಗ ಆ ವ್ಯಕ್ತಿ ಹೆಚ್ಚಾಗಿ ಸತ್ಯವನ್ನೇ ನುಡಿಯುತ್ತಾನೆ. ನೀವೇ ನೋಡಿರಬಹುದು, ಕುಡಿದಾಗ ಇಬ್ಬರು ಸ್ನೇಹಿತರ ನಡುವೆ ಜಗಳವಾದಾಗ ಹೆಚ್ಚಾಗಿ ಆ ವ್ಯಕ್ತಿ ತನ್ನ ರಹಸ್ಯವನ್ನ ಯಾರೂ ಕೇಳದೆ ಆರಾಮವಾಗಿ ಎಲ್ಲವನ್ನ ಬಿಚ್ಚಿಡುತ್ತಾನೆ. ಹೀಗಾಗಿ ಕುಡಿದಾಗಲೇ ಎಲ್ಲ ವ್ಯಕ್ತಿಗಳು ಸತ್ಯವನ್ನ ನುಡಿಯುತ್ತಾರೆ ಅನ್ನೋದು ಮಾತು ಕೂಡ ಇದೆ. ಅದೇ ರೀತಿ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ನಡೆಯುತ್ತದೆ. ಯಾಕಂದ್ರೆ ಸೋಡಿಯಂ ಪೆಂಟಥಾಲ್ ಆ ರೀತಿಯ ವ್ಯವಸ್ಥೆಯನ್ನ ಅವನ ದೇಹದಲ್ಲಿ ಮಾಡುತ್ತದೆ. ಪರೀಕ್ಷೆಯ ಸಂವಹನ ಹಂತದಲ್ಲಿ ಶಂಕಿತ ವ್ಯಕ್ತಿಯು ಕಡಿಮೆ ಪ್ರತಿಬಂಧಕನಾಗಿರುತ್ತಾನೆ ಹಾಗೂ ಆ ಸಮಯದಲ್ಲಿ ಮಾಹಿತಿಯನ್ನ ಹೊರಗೆ ಹಾಕುತ್ತಾನೆ. ವ್ಯಕ್ತಿಯು ಜಾಗೃತ ಸ್ಥಿತಿಯಲ್ಲಿರುವಾಗ ಮರೆಮಾಚಿಸಿದ ಎಷ್ಟೋ ವಿಷಯಗಳು, ರಹಸ್ಯಗಳು ಈ ಹಂತದಲ್ಲಿ ಬಯಲಿಗೆ ಬರುತ್ತವೆ. ಇತರ ಸಾಕ್ಷಿಗಳು ಪ್ರಕರಣದ ಸ್ಪಷ್ಟ ಚಿತ್ರಣವನ್ನ ಒದಗಿಸದೇ ಇದ್ದಾಗ ತನಿಖಾ ಸಂಸ್ಥೆಗಳು ಈ ಪರೀಕ್ಷೆಯನ್ನ ಕೈಗೊಳ್ಳುತ್ತವೆ. ನಿಯಮದ ಪ್ರಕಾರ ನಾರ್ಕೋ ಪರೀಕ್ಷೆಯನ್ನ ಕೈಗೊಳ್ಳುವ ಮೊದಲು ವ್ಯಕ್ತಿಯ ಒಪ್ಪಿಗೆ ಅಗತ್ಯವಾಗಿದೆ. ಜೊತೆಗೆ ಕೋರ್ಟಿನ ಒಪ್ಪಿಗೆ ಕೂಡ ಮುಖ್ಯವಾಗಿರುತ್ತದೆ. ಈ ಸೋಡಿಯಂ ಪೆಂಟಥಾಲ್ ಅಥವಾ ಸೋಡಿಯಂ ಥಿಯೋಪೆಂಟಲ್ ಸರ್ಜರಿಯ ವೇಳೆಯೂ ಕೂಡ ಬಳಸಲಾಗುತ್ತದೆ. ಯಾಕಂದ್ರೆ ಯಾವುದೇ ಒಂದು ಸ್ಥಳದಲ್ಲಿ ಇದನ್ನ ಬಳಸಿದಾಗ ಆ ದೇಹದ ಭಾಗ ಹೆಚ್ಚಿಗೆ ರಿಯಾಕ್ಟ್ ಮಾಡುವುದಿಲ್ಲ. ಇದೇ ಕಾರಣ ಸರ್ಜರಿ ಅಥವಾ ಆಪರೇಷನ್ ಸಂದರ್ಭದಲ್ಲೂ ಕೂಡ ಈ ಔಷಧಿಯನ್ನ ಬಳಸುತ್ತಾರೆ. ನೋಡಿದಿರಾ ಸ್ನೇಹಿತರೆ, ಮನುಷ್ಯನಿಂದ ಮಾನವನಿಂದ ಸತ್ಯವನ್ನ ಹೊರತೆಗೆಯಲು ಏನೆಲ್ಲ ಕಸರತ್ತುಗಳನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗುತ್ತದೆ ಅಂತ. ಹಲವಾರು ಸಂದರ್ಭದಲ್ಲಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಕೂಡ ಭಾರತದಲ್ಲಿ ಇತ್ತೀಚೆಗೆ ಮಾಡಲಾಗುತ್ತದೆ. ಈ ಒಂದು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಹೆಚ್ಚಾಗಿ ಬಳಸಿದ್ದು ಪಾಕಿಸ್ತಾನದ ಕೆಲವು ಆತಂಕವಾದಿಗಳು ಮುಂಬೈನ ಮೇಲೆ ಅಟ್ಯಾಕ್ ಮಾಡಿದಾಗ ಅವರ ಬಾಯನ್ನ ಬಿಚ್ಚಿಸಲು, ಅವರಿಂದ ಸತ್ಯವನ್ನ ಹೊರತೆಗೆಯಲು ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಕೂಡ ಬಳಸಲಾಗಿತ್ತು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಹೇಗನಿಸಿತು? ನಿಜಕ್ಕೂ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.